ರೆಡಿಯಾದ ಕಲರ್ ಕಥೆಗಳ ವಿಶೇಷ ಸಂಚಿಕೆಯೇ ಸಿನಿ ವಿಚಾರ. ವೀಕ್ಷಕರೇ, ಸಿನಿ ವಿಚಾರಕ್ಕೆ ಸ್ವಾಗತ. ನಾನು ತಾರಾವರ್ಕಾಡಿ. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಮೂಲಕ ಸಿನಿ ರಂಗಕ್ಕೆ ಎಂಟ್ರಿಯಾಗಿ ದಿನಕ್ಕೊಂದು ಕಿರಿಕ್ನಿಂದಲೇ ಸದಾ ಸುದ್ದಿಯಲ್ಲಿರುವ ನಟಿ. ಆದ್ರೆ ಇದೀಗ ಈ ಕಿರಿಕ್ ಬೆಡಕಿಯ ಕೀರ್ತಿಗೆ ಮತ್ತೊಂದು ಗರಿಮೆ ಮೂಡಿದೆ. ತನ್ನ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡಿದ ಸಕ್ಸಸ್ ಜರ್ನಿ ರಶ್ಮಿಕಾ ಪಾಲಾಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆನಿಮಲ್ ಚಿತ್ರದ ಹಸಿ ಬಿಸಿ ದೃಶ್ಯದ ಬಳಿಕ ನಟಿ ರಶ್ಮಿಕಾ ಮಂದಣ್ಣ ಸಖತ್ ಸುದ್ದಿಯಲ್ಲಿದ್ದಾರೆ. ನಟ ರಣಬೀರ್ ಕಪೂರ್ ಜೊತೆಗಿನ ಲಿಪ್ ಲಾಕ್ ಸೇರಿದಂತೆ ಈ ಚಿತ್ರದಲ್ಲಿ ಇಂಟಿಮೇಟ್ ಸೀನ್ ನಲ್ಲಿ ಕಾಣಿಸಿಕೊಂಡ ಬಳಿಕ ನಟಿಯ ಬೇಡಿಕೆ ಇನ್ನಷ್ಟು ಹೆಚ್ಚಾಗ್ತಿದೆ. ರಶ್ಮಿಕಾ ಪಾಲಿಗೆ ಈಗ ಇನ್ನೊಂದು ಕಿರೀಟ ಬಂದಿದೆ. ಅದೇನೆಂದ್ರೆ ಪ್ರತಿಷ್ಠಿತ ಫೋರ್ಬ್ಸ್ ಪಟ್ಟಿಯಲ್ಲಿ ರಶ್ಮಿಕಾ ಅವರ ಹೆಸರು ಸೇರ್ಪಡೆಗೊಂಡಿದ್ದು ನಟಿ ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಹೌದು, ಪ್ರತಿ ವರ್ಷವೂ ಫೋರ್ಬ್ಸ್ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ. 30 ವರ್ಷ ವಯಸ್ಸಿನ ಒಳಗಿರುವ ಸಾಧಕರ ಪಟ್ಟಿಯನ್ನ ಅದು ಬಿಡುಗಡೆ ಮಾಡುತ್ತದೆ. ಅದರಲ್ಲಿ ಆನಿಮಲ್ ಹಸಿ ಬಿಸಿ ನಟಿ ರಶ್ಮಿಕಾ ಹೆಸರು ಕೂಡ ಸೇರ್ಪಡೆಗೊಂಡಿದೆ. ಈ ಮೂಲಕ ನ್ಯಾಷನಲ್ ಕ್ರಶ್ ಎನಿಸಿಕೊಂಡಿರುವ ರಶ್ಮಿಕಾಗೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ. ಯಾಕಂದ್ರೆ ಈ ಪಟ್ಟಿಯಲ್ಲಿ ವಿಶ್ವದ ಸಾಧಕರ ಹೆಸರು ಇರುತ್ತೆ. ಇದರಲ್ಲಿ 30 ಜನರು ಇರ್ತಾರೆ. ಮನೋರಂಜನಾ ಕ್ಷೇತ್ರದಲ್ಲಿ ರಶ್ಮಿಕಾ ಮಂದಣ್ಣ ಅವರಿಗೆ ಸ್ಥಾನ ಸಿಕ್ಕಿದೆ. ಇತ್ತೀಚೆಗಷ್ಟೇ ಮೀಡಿಯಾ ಕನ್ಸಲ್ಟಿಂಗ್ ಫರ್ಮ್ ಅರ್ಮೋಕಸ್ ಮೀಡಿಯಾ ಜನವರಿ 2024ರ ಜನಪ್ರಿಯ ಬಾಲಿವುಡ್ ತಾರೆಯರ ಪಟ್ಟಿ ಬಿಡುಗಡೆ ಮಾಡಿತ್ತು. ಅದರಲ್ಲಿ ರಶ್ಮಿಕಾ 8ನೇ ಸ್ಥಾನವನ್ನ ಪಡೆದುಕೊಂಡಿದ್ರು. ಇದೀಗ ಫೋರ್ಬ್ಸ್ ಪಟ್ಟಿಯಲ್ಲಿ ಸ್ಥಾನವನ್ನ ಗಳಿಸಿದ್ದಾರೆ. ಕೃಷಿ, ತಂತ್ರಜ್ಞಾನ, ಕಲೆ, ಉದ್ಯಮ, ಪರಿಸರ ಸಂರಕ್ಷಣೆ, ಫ್ಯಾಷನ್, ಸಂಗೀತ, ಕಂಟೆಂಟ್ ಕ್ರಿಯೇಷನ್, ಶಿಕ್ಷಣ, ಕ್ರೀಡೆ, ಉತ್ಪಾದನೆ, ಮಾರುಕಟ್ಟೆ, ಸಮಾಜ ಸೇವೆ, ಆರೋಗ್ಯ ಸೇವೆ, ಹಣಕಾಸು ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಮಿಂಚುತ್ತಿರುವ 30ಕ್ಕಿಂತಲೂ ಕಡಿಮೆ ವಯಸ್ಸಿನ ಸಾಧಕರನ್ನ ಗುರುತಿಸಿ ಪಟ್ಟಿಯಲ್ಲಿ ಸೇರಿಸಲಾಗುತ್ತೆ. ರಶ್ಮಿಕಾ ಅವರಿಗೆ ಈಗ 27 ವರ್ಷ ವಯಸ್ಸು. ಇನ್ನು ರಶ್ಮಿಕಾ ಅವರ ಸಿನಿ ಪಯಣದ ಕುರಿತು ಹೇಳುವುದಾದ್ರೆ, ಆನಿಮಲ್ ಯಶಸ್ಸಿನ ಬಳಿಕ ಬೇರೆ ಬೇರೆ ಭಾಷೆಗಳ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ತೆಲುಗಿನಲ್ಲಿ ಪುಷ್ಪ 2 ಹಾಗೂ ಗರ್ಲ್ ಫ್ರೆಂಡ್ ಸಿನಿಮಾ ಅವರ ಕೈಯಲ್ಲಿದೆ. ವಿಜಯ್ ದೇವರಕೊಂಡ ಜೊತೆಗಿನ ಗೀತಾ ಗೋವಿಂದಂ 2 ಸಿನಿಮಾದ ಶೂಟಿಂಗ್ ಕೂಡ ನಡೀತಾ ಇದೆ. ಟೈಗರ್ ಶ್ರಾಫ್ ಜೊತೆಗೆ ನಾಯಕಿಯಾಗಲಿದ್ದಾರೆ. ಜೊತೆಗೆ ತಮಿಳು ಹಾಗೂ ಮಲಯಾಳಂ ಚಿತ್ರಗಳು ಕೈಯಲ್ಲಿವೆ ಎನ್ನಲಾಗಿದೆ. ಫೋರ್ಬ್ಸ್ ಪಟ್ಟಿಯಲ್ಲಿ ಹೆಸರು ದಾಖಲಾಗ್ತಿದ್ದಂತೆಯೇ ವಿಜಯ್ ದೇವರಕೊಂಡ ಅವರು ಎಷ್ಟೊಂದು ಹೆಮ್ಮೆಯ ವಿಷಯ ಎಂದು ಹೇಳಿದ್ದಾರೆ. ಸಕ್ಸಸ್ ಬಳಿಕ ದೈವ ದೇವರುಗಳ ಪ್ರದರ್ಶನಕ್ಕೆ ಎಲ್ಲೇ ಇಲ್ಲದಂತಾಗಿದೆ. ಪವಿತ್ರ ಸಂಪ್ರದಾಯವಿಲ್ಲ, ಮನೋರಂಜನೆಯಾಗಿ ಮಾರ್ಪಾಡಾಗ್ತಾ ಇದೆ. ಆದ್ರೆ ಈಗ ಇವುಗಳ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ ದೈವಾರಾಧಕರು. ಇನ್ನು ಕಾಂತಾರದ ನಾಯಕ ರಿಷಬ್ ಶೆಟ್ಟಿಗೂ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಿದ್ರೆ ಮುಂಬರುವ ಕಾಂತಾರ ಚಿತ್ರಕ್ಕೆ ಕಾದಿದೆಯಾ ಕಂಟಕ? ಹೇಳ್ತೀವಿ ನೋಡಿ. ಕಾಂತಾರ ಚಿತ್ರ ಯಶಸ್ಸಿನ ಬಳಿಕ ಸಿನಿಮಾಗಳಲ್ಲಿ ದೈವಾರಾಧನೆ ಪ್ರದರ್ಶನ ಹೆಚ್ಚುತ್ತಾ ಇದೆ. ಅಲ್ಲದೆ ಇದು ಟಿವಿ ಧಾರಾವಾಹಿಗಳಿಗೂ ವ್ಯಾಪಿಸಿದೆ. ಈ ಹಿನ್ನೆಲೆ ಸಿನಿಮಾ, ನಾಟಕ, ಧಾರಾವಾಹಿಗಳಲ್ಲಿ ಇನ್ಮುಂದೆ ದೈವಾರಾಧನೆ ಪ್ರದರ್ಶನವಾಗಬಾರದೆಂದು ದೈವಾರಾಧಕರ ಸಂಘಟನೆ ಹೋರಾಟಕ್ಕೆ ಮುಂದಾಗಿದೆ. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಸಹ ಹೋರಾಟಕ್ಕೆ ಎಂಟ್ರಿ ನೀಡಿದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಮನವಿ ನೀಡಿರುವ ದೈವಾರಾಧಕರು ದೈವ ಕೋಲ ಪ್ರದರ್ಶನ ಮಾಡಿದ ಖಾಸಗಿ ವಾಹಿನಿಯ ನಿರ್ದೇಶಕನಿಗೂ ತರಾಟೆಗೆ ತೆಗೆದುಕೊಂಡಿವೆ. ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು, ಮುಂದೆ ಕಂಡಲ್ಲಿ ದೈವಾರಾಧನಾ ಪ್ರದರ್ಶನ ಮಾಡದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಒಂದು ವೇಳೆ ಸಿನಿಮಾಗಳಲ್ಲಾಗ್ಲಿ ಧಾರಾವಾಹಿಗಳಲ್ಲಾಗ್ಲಿ ದೈವಾರಾಧನೆ ಪ್ರದರ್ಶನ ಕಂಡು ಬಂದಲ್ಲಿ ಮುತ್ತಿಗೆ ಹಾಕ್ತೇವೆ ಎಂದು ಎಚ್ಚರಿಕೆ ನೀಡಿರುವ ದೈವಾರಾಧಕರ ಸಂಘಟನೆಗೆ ಹಿಂದೂ ಸಂಘಟನೆಗಳು ಸಾಥ್ ಕೂಡ ನೀಡಿವೆ. ರಾಜ್ಯದಲ್ಲಿ ಪದೇ ಪದೇ ದೈವಾರಾಧನೆಗೆ ಅಪಮಾನ ಮಾಡುವ ಕೃತ್ಯ ನಡೀತಾ ಇದೆ. ಈ ಹಿನ್ನೆಲೆ ದೈವದ ಅಪಮಾನ ಮಾಡುವವರ ವಿರುದ್ಧ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ದೈವಾರಾಧಕರ ಸಂಘಟನೆ ಸಾಥ್ ನೀಡಿದೆ. ಈ ಬಗ್ಗೆ ಮಾತನಾಡಿದ ಬಜರಂಗ ದಳ ಮುಖಂಡ ಶರಣ್ ಪಂಪ್ವೆಲ್, ಯಾವುದೇ ಕಾರಣಕ್ಕೂ ದೈವಾರಾಧನೆ ದೃಶ್ಯಗಳನ್ನೊಳಗೊಂಡ ಧಾರಾವಾಹಿ ತೆರೆ ಮೇಲೆ ಬರಬಾರದು. ಪ್ರದರ್ಶನವಾದ್ರೆ ಬೆಂಗಳೂರಿಗೆ ಮುತ್ತಿಗೆ ಹಾಕ್ತೇವೆ.
ಪ್ರದರ್ಶನವಾದ್ರೆ ನಮ್ಮ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಮುಂದಿನ ತಮ್ಮ ಸಿನಿಮಾಗಳಲ್ಲಿ ದೈವಾರಾಧನೆ ಪ್ರದರ್ಶಿಸದಂತೆ ರಿಷಬ್ ಶೆಟ್ಟಿಗೂ ಎಚ್ಚರಿಕೆಯನ್ನ ನೀಡಿದ್ದೇವೆ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ಖಾಸಗಿ ವಾಹಿನಿಯೊಂದರಲ್ಲಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಪ್ರೋಮೋದಲ್ಲಿ ದೈವಾರಾಧನೆಯ ಬಳಕೆ ಮಾಡಿತ್ತು. ವಿಡಿಯೋ ಕೂಡ ವೈರಲ್ ಆಗಿ ಎಲ್ಲೆಡೆ ತುಳುನಾಡು ಜನರ ಆಕ್ರೋಶಕ್ಕೆ ಗುರಿಯಾಗಿತ್ತು. ಈಗಾಗಲೇ ಪ್ರೋಮೋದಲ್ಲಿ ಬಿಡುಗಡೆಯಾಗಿದ್ದು, ಸೀರಿಯಲ್ನಲ್ಲಿ ಬಿಡುಗಡೆಯಾದ್ರೆ ಬೆಂಗಳೂರಿಗೆ ಬಂದು ಮುತ್ತಿಗೆ ಹಾಕ್ತೇವೆ ಎಂದು ತುಳುನಾಡಿಗರು ಎಚ್ಚರಿಕೆಯನ್ನ ನೀಡಿ ಠಾಣೆಯ ಮೆಟ್ಟಿಲೇರಿದ್ದಾರೆ. ಇತ್ತೀಚೆಗೆ ಸೀರಿಯಲ್ ರಿಯಾಲಿಟಿ ಶೋಗಳಲ್ಲಿ ವಯಸ್ಕರಿಗಿಂತ ಚಿಕ್ಕ ಮಕ್ಕಳ ಬಳಕೆ ಹೆಚ್ಚಾಗ್ತಾ ಇದೆ. ಹೆತ್ತವರಿಗೂ ಮಕ್ಕಳ ಮನೋರಂಜನಾ ಖ್ಯಾತಿ ಪ್ರಾಮುಖ್ಯವಾಗಿ ನಟನೆಗೆ ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದಾರೆ. ಆದ್ರೆ ಸಂಭಾವನೆಯ ನಟನೆ ಬಾಲಕಾರ್ಮಿಕತನದ ನೆರಳಂತೆ ಕಾಣ್ತದೆ ಎಂಬುದಾಗಿ ಮನಗಂಡಂತಹ ಸರ್ಕಾರ ಇದೀಗ ಬಾಲ ನಟನೆಗೆ ಬ್ರೇಕ್ ಹಾಕಲು ಮುಂದಾಗಿದೆ. ಹಾಗಿದ್ರೆ ಏನು ಮುಂದೆ ಮಕ್ಕಳು ನಟಿಸುವಂತೆ ಇಲ್ವಾ? ಹಾಗಿದ್ರೆ ಏನಿದು ಸ್ಟೋರಿ? ಏನಿದೆ ಉತ್ತರ? ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಕ್ಕಳು ರಿಯಾಲಿಟಿ ಶೋಗಳಲ್ಲಿ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸುತ್ತಿರುವುದು ಮೊದಲಿಗಿಂತ ಸ್ವಲ್ಪ ಹೆಚ್ಚಾಗಿ ಎನ್ನಬಹುದು. ಶಿಕ್ಷಣ ಪಡೆಯುತ್ತಿರುವ ಮಕ್ಕಳು ಸ್ಕೂಲ್ಗೆ ರಜಾ ಹಾಕಿ ಶೂಟಿಂಗ್ ನಲ್ಲಿ ಭಾಗವಹಿಸುತ್ತಿದ್ದಾರೆ. ಸ್ಕೂಲ್ನಿಂದ ಪರ್ಮಿಷನ್ ತೆಗೆದುಕೊಂಡು ಹೋಗುವ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಶಿಕ್ಷಣದಿಂದ ವಂಚಿತರಾಗುವ ಎಲ್ಲ ಲಕ್ಷಣಗಳು ಈ ಮೂಲಕ ಎದುರಾಗಬಹುದು ಎಂಬ ಕಳಕಳಿ ಸರ್ಕಾರದಿಂದ ಕೇಳಿ ಬರ್ತಾ ಇದೆ. ಇದಕ್ಕೆ ಪರಿಹಾರ ಮಾರ್ಗವಾಗಿ ಕೆಲವು ಷರತ್ತುಗಳನ್ನು ವಿಧಿಸಿ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಸರ್ಕಾರ ಮಾತ್ರವಲ್ಲ, ಸಮಾಜದಿಂದಲೂ ಈ ಬಗ್ಗೆ ಹಲವಾರು ಬಾರಿ ಕಾಳಜಿ ವ್ಯಕ್ತಪಡಿಸಲಾಗಿದೆ. ಮಕ್ಕಳು ಬಾಲ ನಟರಾಗಿ ಅಭಿನಯಿಸಲು ಇರುವ ಷರತ್ತುಗಳು ಹೀಗಿವೆ. ಸಿನಿಮಾ ಧಾರಾವಾಹಿಯಲ್ಲಿ ನಟಿಸೋಕೆ ಮಕ್ಕಳಿಗೆ ಇರುವ ಕಂಡೀಷನ್ ಬಗ್ಗೆ ಮನನ ಮಾಡುವ ಸುತ್ತೋಲೆ. ಬಾಲಕಾರ್ಮಿಕ ವಿರೋಧಿ ಕಾಯ್ದೆ ಮನೋರಂಜನಾ ಕ್ಷೇತ್ರಕ್ಕೂ ಅನ್ವಯ ಆಗುತ್ತೆ. ಸಿನಿಮಾ ಸೀರಿಯಲ್ನಲ್ಲಿ ನಟಿಸೋ ಮಕ್ಕಳ ಬಗ್ಗೆ ಕ್ರಮ ವಹಿಸಲು ಸೂಚನೆಯನ್ನ ನೀಡಲಾಗಿದೆ. ಮನರಂಜನಾ ಕ್ಷೇತ್ರದಲ್ಲಿ ಮಕ್ಕಳು ನಟಿಸೋಕೆ ಮುಂಚೆ ಜಿಲ್ಲಾಧಿಕಾರಿಯಿಂದ ಅನುಮತಿ ಪಡೆಯಬೇಕು. ಮಕ್ಕಳು ನಟಿಸೋಕೆ ಕಾರ್ಯಕ್ರಮದ ಆಯೋಜಕರು, ನಿರ್ಮಾಪಕರು, ದಂಡಾಧಿಕಾರಿಗಳು ಅನುಮತಿಯನ್ನ ಪಡೆಯಬೇಕು. ಶೂಟಿಂಗ್ ನಲ್ಲಿ 5 ಗಂಟೆಗೂ ಹೆಚ್ಚು ಅವಧಿ ಮಕ್ಕಳನ್ನ ಬಳಸುವಂತಿಲ್ಲ. ಶಿಕ್ಷಣಕ್ಕೆ ತೊಂದರೆಯಾಗದಂತೆ 27 ದಿನಕ್ಕಿಂತ ಹೆಚ್ಚು ದಿನಗಳು ಮಕ್ಕಳನ್ನ ತೊಡಗಿಸಿಕೊಳ್ಳದಂತೆ ನೋಡಿಕೊಳ್ಬೇಕು. ಸದ್ಯ ಎಲ್ಲಾ ಸುತ್ತೋಲೆ ಚಲನಚಿತ್ರ ವಾಣಿಜ್ಯ ಮಂಡಳಿ, ಚಲನಚಿತ್ರ ಅಕಾಡೆಮಿ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಗೂ ತಲುಪಿಸಲಾಗಿದೆ. ಕಾಯ್ದೆಯಲ್ಲಿ ಇರುವ ನಿಯಮಗಳನ್ನ ಅನುಸರಿಸಲು ಕ್ರಮ ವಹಿಸಲು ಸೂಚನೆಯನ್ನ ನೀಡಲಾಗಿದೆ. ಈ ಮೂಲಕ ಚಿಕ್ಕ ಮಕ್ಕಳನ್ನ ಶೂಟಿಂಗ್ಗೆ ಕಳಿಸುವ ಪೋಷಕರಿಗೆ, ಶಾಲೆಗಳಿಗೆ ಹಾಗೂ ಮಕ್ಕಳನ್ನ ನಟನೆ, ಮನೋರಂಜನೆ, ಉದ್ಯಮದಲ್ಲಿ ಬಳಸಿಕೊಳ್ಳುವವರಿಗೆ ಷರತ್ತು ವಿಧಿಸಿ ಸುತ್ತೋಲೆ ಹೊರಡಿಸಲಾಗಿದೆ. ಮನೋರಂಜನೆ ಹೆಸರಲ್ಲಿ ಮುಗ್ಧ ಮಕ್ಕಳನ್ನ ಬೇಕಾಬಿಟ್ಟಿ ಬಳಸಿಕೊಳ್ಳುವವರಿಗೆ ಈ ಮೂಲಕ ಚಾಟಿ ಬೀಸಲಾಗಿದೆ. ಮಮ್ಮುಟ್ಟಿ ಮಲಯಾಳಂನಲ್ಲಿ ತನ್ನದೇ ಛಾಪು ಮೂಡಿಸಿರುವಂತಹ ಹೆಸರಾಂತ ನಟ. ಇದೀಗ ಮಮ್ಮುಟ್ಟಿ ಚಿತ್ರವೊಂದಕ್ಕೆ ಆರೋಪ ಎದುರಾಗಿದೆ. ರಿಲೀಸ್ಗೂ ಮುನ್ನವೇ ಮೊದಲೇ ವಿವಾದವೊಂದನ್ನ ಸೃಷ್ಟಿ ಮಾಡಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಟ ಮಮ್ಮುಟ್ಟಿ ಅವರು ಹಲವು ರೀತಿಯ ಪಾತ್ರಗಳನ್ನ ಮಾಡಿ ಗಮನವನ್ನ ಸೆಳೆದಿದ್ದಾರೆ. ಅವರ ನಟನೆಯ ಬ್ರಹ್ಮಯುಗಂ ಸಿನಿಮಾ ಫೆಬ್ರವರಿ 15ರಂದು ಥಿಯೇಟರ್ ಮೂಲಕ ರಿಲೀಸ್ ಕೂಡ ಆಗಿದೆ. ಈ ಚಿತ್ರ ರಿಲೀಸ್ಗೂ ಮೊದಲೇ ವಿವಾದವನ್ನ ಸೃಷ್ಟಿ ಮಾಡಿದೆ. ಈ ಚಿತ್ರದ ಪಾತ್ರದ ವಿರುದ್ಧ ಪೊಂಜಮೋನ್ ಇಲ್ಲಂ ಎಂಬುವರು ಕೇರಳದ ಹೈಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಿದ್ರು. ಈ ಕಾರಣಕ್ಕೆ ಕೊನೆಯ ಕ್ಷಣದಲ್ಲಿ ಮಮ್ಮುಟ್ಟಿ ನಿರ್ವಹಿಸಿದ್ದ ಪಾತ್ರದ ಹೆಸರನ್ನ ಬದಲಾಯಿಸಲಾಗಿದೆ. ಈ ಮೊದಲು ಮಮ್ಮುಟ್ಟಿ ನಿರ್ವಹಿಸಿದ್ದ ಪಾತ್ರದ ಹೆಸರು ಕುಂಜಮೋನ್ ಎಂದಿತ್ತು. ಈಗ ಪುಂಜಮೋನ್ ಅವರು ತಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ಉಂಟಾಗಿದೆ ಎಂದು ಹೇಳಿದ್ದಾರೆ. ಮಾಟ ಮಂತ್ರದ ವಿಚಾರದಲ್ಲಿ ನಮ್ಮ ಕುಟುಂಬವನ್ನ ಎಳೆದು ತರಲಾಗಿದೆ ಎಂದು ಅವರು ಆರೋಪವನ್ನ ಮಾಡಿದ್ದಾರೆ. ಈ ಕಾರಣಕ್ಕೆ ಕುಂಜಮೋನ್ ಎಂದಿದ್ದ ಪಾತ್ರದ ಹೆಸರನ್ನ ಕೊಡುಮೋನ್ ಎಂದು ಬದಲಾಯಿಸಲಾಗಿದೆ. ಮುಖ್ಯ ಪಾತ್ರದ ಹೆಸರು ಮತ್ತು ಅವರ ಸಾಂಪ್ರದಾಯಿಕ ಮನೆಯ ಹೆಸರನ್ನ ಬದಲಾಯಿಸದಿದ್ರೆ ಅದು ಅರ್ಜಿದಾರರಿಗೆ, ಅವರ ಕುಟುಂಬ ಸದಸ್ಯರು, ಪೂರ್ವಜರು ಮತ್ತು ಮುಂದಿನ ಜನರೇಷನ್ ಮೇಲೆ ಗಂಭೀರವಾದ ಪೂರ್ವಗ್ರಹವನ್ನ ಉಂಟು ಮಾಡುತ್ತೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಿನಿಮಾ ವಿಷಯಗಳ ಬಗ್ಗೆ ಸಿನಿಮಾ ತಂಡದ ಯಾರೊಬ್ಬರು ಕೂಡ ಮಾತಾಡಿಲ್ಲ ಎಂಬುದಾಗಿ ಅರ್ಜಿದಾರರು ದೂರಿದ್ದಾರೆ.
ಈ ವಿಚಾರಕ್ಕೆ ಸಿನಿಮಾ ತಂಡದವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗಾಗಲೇ ಮಮ್ಮೂಟಿ ಪಾತ್ರದ ಹೆಸರನ್ನ ಬದಲಾಯಿಸಲಾಗಿದೆ ಎಂದು ಕೋರ್ಟ್ಗೆ ತಂಡ ತಿಳಿಸಿದೆ. ಈ ವಿಚಾರವನ್ನ ಅವರು ಸೆನ್ಸಾರ್ ಮಂಡಳಿಯ ಗಮನಕ್ಕೂ ತಂದಿದ್ದಾರೆ. ಹೀಗಾಗಿ ಕೇರಳ ಹೈಕೋರ್ಟ್ ಅರ್ಜಿಯನ್ನ ಕ್ಲೋಸ್ ಮಾಡಿದೆ. ಬ್ರಹ್ಮಯುಗಂ ಸಿನಿಮಾನ ರಾಹುಲ್ ಸದಾಶಿವನ್ ಅವರು ನಿರ್ದೇಶನವನ್ನ ಮಾಡಿದ್ದಾರೆ. ಹಾರರ್ ಥ್ರಿಲ್ಲರ್ ಶೈಲಿಯಲ್ಲಿ ಸಿನಿಮಾ ಮೂಡಿಬಂದಿದೆ. ಮಮ್ಮೂಟಿ ಜೊತೆ ಸಿದ್ಧಾರ್ಥ್ ಭರತನ್, ಅಮಲ್ ತಾಲಿಚ್, ಅರ್ಜುನ್ ಅಶೋಕನ್ ಮೊದಲಾದವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದ ಮೊದಲ ಲುಕ್ ಮಮ್ಮೂಟಿ ಅವರ ಬರ್ತ್ಡೇ ಪ್ರಯುಕ್ತ ರಿಲೀಸ್ ಕೂಡ ಮಾಡಲಾಗಿತ್ತು. ಈ ಚಿತ್ರದ ಟ್ರೇಲರ್ ಹಾಗೂ ಟೀಸರ್ ಕೂಡ ಗಮನ ಸೆಳೆದಿದೆ. ಇದಾಗಿತ್ತು ಈ ವಾರದ ಸಿನಿ ವಿಚಾರ. ಮತ್ತಷ್ಟು ಅಪ್ಡೇಟ್ ಆಗಿ ನೋಡ್ತಾ ಇರಿ ಧ್ವನಿ ಮೀಡಿಯಾ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.